ಇದ್ರೆ, ಕಾಯ್ದೆ ಇದ್ರೆ ಅದು ಸರಿಪಡಿಸಬೇಕಾದ್ರೆ ಒಂದು 3 ತಿಂಗಳು 6 ತಿಂಗಳು ಟೈಮ್ ಕೊಡಿ. ಎಲ್ಲವನ್ನೂ ನೀವು ಸರಿ ಮಾಡಿ ಕೊಡಿ. ಕೆಂಪು ಗಣಿಗೆ ಅನುಮತಿ ಕೊಡಬೇಕಾದದ್ದು ನೀವು, ಗಣಿ ಇಲಾಖೆಯವರು, ನೀವು ಕೊಟ್ಟಿಲ್ಲ. ಜಲ್ಲಿಗೆ ಅನುಮತಿ ಕೊಡಬೇಕಾದ ನೀವು ಕೊಟ್ಟಿಲ್ಲ. ಕೋರೆಗೆ, ಕೆಂಪು ಕೋರೆಗೆ ಅನುಮತಿ ಕೊಡಬೇಕಾದವರು ನೀವು. ಅರ್ಜಿ ಹಾಕಿದ್ದು ಮುಟ್ಟಿ ನೋಡಲೇ ಇಲ್ಲ. ಕಲ್ಲನ್ನು ಸಾಗಿಸಬೇಡಿ ಅಂತೇಳಿ ಮನೆ ಕಟ್ಟೋನು ಹೇಗೆ ಬದುಕುದು? ಸಿಮೆಂಟ್ ಮಾರಾಟ ಮಾಡೋನು ಯಾವ ರೀತಿ ಇರಬೇಕು? ಕಬ್ಬಣ ಮಾರಾಟ ಮಾಡೋನು ಯಾರು ಇರಬೇಕು? ಆರ್ಥಿಕ ವ್ಯವಸ್ಥೆಗೆ ಎಲ್ಲ ಕುಸಿದು ಹೋಗುತ್ತೆ. ಈ ಕಾರಣಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ಇನ್ನು 3-4 ದಿವಸದಲ್ಲಿ ನೀವು ವಿಶೇಷವಾಗಿ ಮುಖ್ಯಮಂತ್ರಿಗಳ ಮೇಲೆ ಮಾತಾಡ್ತೀರೋ, ಗಣಿ ಇಲಾಖೆ ಗಣಿಗಳ ಮುಂದೆ ಮಾತಾಡ್ತೀರೋ, ಜಿಲ್ಲಾಡಳಿತ ಸೂಚನೆ ಕೊಡ್ತೀರೋ, ಯಾವುದೇ ಕಾರಣಕ್ಕೆ ಈ ಜಿಲ್ಲೆಯ ಒಳಗೆ ಅಭಿವೃದ್ಧಿಗೋಸ್ಕರ ಕೆಲಸಗಳಿಗೆ, ಬಡವರ ಮನೆಗಳಿಗೆ ಮರಳು ಸಾಗಿಸುವಂಥ ವ್ಯವಸ್ಥೆಗಳನ್ನು ನೀವು ಯಾವ ಕಾರಣಕ್ಕೂ ತಡಿಬಾರ್ದು. ಮತ್ತೊಂದು 3 ತಿಂಗಳು 6 ತಿಂಗಳ ಸಮಯ ಕೊಡಿ. ಕಾನೂನನ್ನು ತೊಡ್ಕೊಂಡು ನೀವು GPS ಹಾಕಿಲ್ಲ, ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ ಇದ್ರೆ ಒಂದು 6 ತಿಂಗಳು ಸಮಯ ಕೊಡಿ. 3-6 ತಿಂಗಳು ಸಮಯ ಕೊಟ್ಟು ಎಲ್ಲ ಸರಿಪಡಿಸ್ಕೊಳ್ಳಿ ಅಂತೇಳಿ. ಸರಿ ನೀವು ಮಾಡಿಕೊಡ್ಬೇಕು. ಸರಿ ಮಾಡಿ ಕೊಡಬೇಕಾದ್ರು ನೀವು. ಅರ್ಜಿ ಕೊಟ್ಟಿದ್ದಾನೆ ಅವ ಜಲ್ಲಿ ಕೃಷಿಯರಿಗೆ, ಮುಟ್ಲೇ ಇಲ್ಲ ನೀವು. ಕೆಂಪುಗಲ್ಲು ನಾನು ತೆಗಿತಾ ಇದ್ದೇನೆ, ನಾನು ಸ್ವಂತ ಜಾಗ ಇದೆ ಅಥವಾ ಸರ್ಕಾರ ಜಾಗ ಲೀಸಿಗೆ ಕೊಡ್ತಾ ಇದ್ದೇನೆ ಅಂತೇಳಿ ಅರ್ಜಿ ಕೊಟ್ಟಿದ್ದ, ನೀವು ಮುಟ್ಟೇ ಇಲ್ಲ. ಕೆಂಪು ಮಣ್ಣು ಅದೇನು ಖನಿಜ ಅಲ್ಲ, ಅದು ಮಣ್ಣು. ಆ ಮಣ್ಣನ್ನು ರೈತ ಮತ್ತೊಂದು ಕಡೆ ಸಾಗಿಸ್ತಾ ಇದ್ದಾನೆ, ಅದಕ್ಕೆ 50,000 ರೂಪಾಯಿ ಸಾಕ್ಷಿ ಹಾಕಿದ್ದಾರೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಅಂಥ ಕಾನೂನನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು 2-3 ದಿವಸಗಳ ಟೈಮ್ ಕೊಡ್ತೇವೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಈಗ ನಾವು ಜಿಲ್ಲಾಧಿಕಾರಿಗಳನ್ನು ನೋಡ್ತಾ ಇದ್ದೇವೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಕ್ಷಣ ಇದ್ರ ಬಗ್ಗೆ ವಿಶೇಷ ನಿಗಾ ವಹಿಸಬೇಕು. ನಾನು ಮಂತ್ರಿಗಳಿಗೆ ಫೋನ್ ಮಾಡಿದೆ, ಮತ್ತೆ ತಗೊಳ್ತಾರೆ ಅಂತೇಳಿ ಅವರು PAಗಳು ಹೇಳಿದರು ಗಣಿ ಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ದಯವಿಟ್ಟು ಇದನ್ನು 2-3 ದಿವಸದಲ್ಲಿ ನೀವು ಸಮರ್ಪಕವಾಗಿ ಗೊಳಿಸದೇ ಇದ್ರೆ, ಜನಸಾಮಾನ್ಯರ ನೋವುಗಳನ್ನ, ಸಂಕಟಗಳನ್ನು ನೀವು ಅರ್ಥ ಮಾಡಿಕೊಳ್ಳದೇ ಇದ್ರೆ, ಇನ್ನೊಂದು 3-4 ದಿವಸದಲ್ಲಿ ನೀವು ಸರಿಪಡಿಸದೇ ಇದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಮ್ಮ ಜಿಲ್ಲೆಯ 5 ಜನ ಶಾಸಕರು, ನನ್ನ MLC ಸೇರಿ 6 ಜನ ಧರಣಿ ಕೂತ್ಕೊಳ್ತೇವೆ. ಸಾವಿರಾರು ಲಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಮಾಡ್ತೇವೆ. ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತಂದು, ಯಾವುದೇ ಕಾರಣಕ್ಕೆ ಜನರಿಗೆ ಹಿಂಸೆ ಕೊಡಬೇಡಿ, ಕಾನೂನು ಹೆಸರಲ್ಲಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡಿ, ತಕ್ಷಣ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ.